ಪ್ರಾಯ ಪ್ರಬುದ್ಧರಾದವಾಗ ಈ ಶೋಣಿತಾಪುರದ ಪಟ್ಟಣವನ್ನೇ ವಿಜೃಂಭಿಸುತ್ತಾ ಇದ್ದೇವೆ. ವರ್ತಮಾನ ಕಾಲದಲ್ಲಿ ತಮ್ಮನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಈ ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಕೊಂಡು ಬಂದವನಿದ್ದೇನೆ. ನಮ್ಮ ಈ ಕೀರ್ತಿ ಮತಕ್ಕೆ ಇಷ್ಟು ಎತ್ತರಕ್ಕೆ ಏಳಬೇಕಾದರೆ ಅದು ಕಾರಣ. ಹರಿಹರಾಜ್ಯರಿಂದ ಗುರುಮೂರ್ತಿಗಳಿಂದ ಮಾತ್ರವಲ್ಲ ದೇವತೆಗಳಿಂದ ಮರಣವೇ ಬಾರದ ರೀತಿಯಲ್ಲಿ ಮರಣ ಮಾಡಿದ್ದೇವೆ. ಆಮೇಲೆ ಆ ವರವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ನೇರವಾಗಿ ಪಾತಾಳ ಲೋಕವನ್ನು ಸೇರಿದ ನಾವು ಮೃಗಾದಿಗಳ ಅವರಿಂದ ನಮ್ಮ ಕಾಣಿಕೆಗಳನ್ನು ಸ್ವೀಕರಿಸಾಗಿದೆ. ಆಮೇಲೆ ಗೋಪೂಜರ ದರ್ಪವ ಬರೆದು ಅವರನ್ನು ನಮ್ಮ ಸಾಮಂತರನ್ನಾಗಿಸಿದ್ದೇವೆ. ಎಲ್ಲವನ್ನೂ ಪಡೆದಂತಾಗಿದೆ, ಎಲ್ಲವನ್ನೂ ಸಾಧಿಸಿಯಾಗಿದೆ. ಇನ್ನು ನಮ್ಮ ಉದ್ದೇಶ ಮುಂದೆ ಜೀವನದಲ್ಲಿ ಪೂರ್ಣತೆಯನ್ನು ಪಡೆದ ಹಾಗಾಗ್ತದೆ. ಹಣ ಮಾಡುವುದು ಸರಿಯಲ್ಲ. ಚತುರಂಗ ಸೇನೆಯನ್ನು ಸಿದ್ಧಗೊಳಿಸು. ನಾಲ್ಕರ ವಿಜಯಕ್ಕಾಗಿ